ಗ್ರಾಹಕರು ಆ ಒಂದು ವಿಚಾರಕ್ಕೆ ಕ್ಯಾರೆ ಅನ್ನದಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದ್ವು. ಮುಖ್ಯವಾಗಿ ಇನ್ನು ಸುರತ್ಕಲ್ನ ಮಾರುಕಟ್ಟೆಯಲ್ಲೂ ಕೂಡ ಗ್ರಾಹಕರ ಖರೀದಿಯ ಭರಾಟೆ ಜೋರಾಗಿತ್ತು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಇದು ಸುರತ್ಕಲ್ ಮಾರುಕಟ್ಟೆಯ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆಯಿಂದ ವ್ಯಾಪಾರಿಗಳು ಕೂಡ ಪಕ್ಕಪಕ್ಕದಲ್ಲೇ ಕುಳಿತು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಎಲ್ಲ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಿಕ್ಕೆ ಜಿಲ್ಲಾದ್ಯಂತ ಸ್ಕ್ವಾಡ್ಗಳನ್ನ ರಚನೆ ಮಾಡಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ಗಳು ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಆದರೆ ಅದೆಲ್ಲೋ ವಿಫಲವಾಗ್ತಾ ಇದೆಯೇನೋ ಅನ್ನುವಂತಹ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ನಡುವೆ ಅನಗತ್ಯವಾಗಿ ಸಂಚಾರವನ್ನ ಮಾಡ್ತಾ ಇರುವಂತಹ ವಾಹನಗಳಿಗೆ ಕಡಿವಾಣ ಹಾಕುವಂತಹ ಕೆಲಸ ಪೊಲೀಸ್ ಇಲಾಖೆ ಮೂಲಕ ಆಗ್ತಾ ಇದೆ. ಇನ್ನು ಸಾರ್ವಜನಿಕರು ಇವತ್ತು ಭಾನುವಾರ ಆಗಿದ್ರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗಳಿಗೆ ಹೋಗಿದ್ರು, ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡೋದಿಕ್ಕೆ ಮುಂದಾಗಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸುರತ್ಕಲ್ನಲ್ಲಿ ರಸ್ತೆ ಬದಿಯಲ್ಲೇ ವ್ಯಾಪಾರಸ್ಥರಿಗೆ ಈಗ ಅವಕಾಶವನ್ನ ಕೊಡಲಾಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತದ ಆದೇಶದ ಪ್ರಕಾರ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಅಂದ್ರೆ ಒಳಗಡೆ ನಡೀತಾ ಇದ್ದಂತಹ ವ್ಯಾಪಾರವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಈ ನಡುವೆ ಸುರತ್ಕಲ್ನ ಮಾರ್ಕೆಟ್ ಕೂಡ ಮಾರುಕಟ್ಟೆ ಈ ಹಿಂದೆ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ಮಾರ್ಕೆಟ್ ಸ್ಥಗಿತ ಆಗಿರುವಂತದ್ದು. ಅಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಂತಹ ವರ್ತಕರಿಗೆ ಈಗ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಏನು ಕಳೆದ 4-5 ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ, ಒಂದು ರೀತಿ ವಿರಳ ಆಗಿತ್ತು ಜನರ ಓಡಾಟ, ಸಾಕಷ್ಟು ಸಾವಧಾನದಿಂದ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಆದ್ರೆ ಇವತ್ತು ರಜಾ ದಿನ ಆದ್ರೂ ಕೂಡ ಅಂದ್ರೆ ಏನು ಲಾಕ್ಡೌನ್ ಅವಧಿಯಲ್ಲಿ ನಿರಂತರವಾಗಿ ರಜಾ ದಿನ ಇದ್ರೂ ಕೂಡ ಕಂಡು ಬಾರದಂತಹ ಜನಸಂದಣಿ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ನಗರದುದ್ದಕ್ಕೂ ನಾವು ಇದೇ ರೀತಿಯ ದೃಶ್ಯಗಳನ್ನ ನೋಡಬಹುದಾಗಿತ್ತು. ಕಳೆದ 2-3 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಅನಗತ್ಯವಾಗಿ 12 ಗಂಟೆಯ ಬಳಿಕ ಯಾವುದೇ ರೀತಿ ಖಾಸಗಿ ವಾಹನಗಳು ರಸ್ತೆಗೆ ಇಳಿಯುವ ಹಾಗಿಲ್ಲ. ಪೊಲೀಸ್ ಇಲಾಖೆ ಎಲ್ಲಾ ಕಡೆಯಲ್ಲೂ ಕೂಡ ತಪಾಸಣೆಯನ್ನ ಈಗ ಬಿಗಿ ಮಾಡಿದೆ. ಪ್ರತಿಯೊಂದು ವಾಹನಗಳನ್ನ ಕೂಡ ಪರ್ಟಿಕ್ಯುಲರ್ ಆಗಿ ತಪಾಸಣೆ ಮಾಡಲಾಗ್ತಾ ಇದೆ. ಅವರಲ್ಲಿ ಪಾಸ್ ಇದ್ದವರಿಗಷ್ಟೇ ಅಂದ್ರೆ ತುರ್ತು ಪರಿಸ್ಥಿತಿಗೆ ಏನು ಪಾಸ್ ಅನ್ನ ವಿತರಣೆ ಮಾಡಲಾಗಿದೆ, ಅಂತಹ ವಾಹನಗಳಿಗೆ ಮಾತ್ರ ಅವಕಾಶ ಕೊಡಲಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ಅನೇಕ ಮಂದಿ ಅನೇಕ ಸಬೂಬುಗಳನ್ನ ಹೇಳಿಕೊಂಡು ಸುಳ್ಳು ನೆವನಗಳನ್ನ ಹೇಳಿಕೊಂಡು ಓಡಾಟವನ್ನ ಮಾಡ್ತಾ ಇದ್ರು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನ ಮಾಡಿ ಅಂದ್ರೆ ಆದೇಶ ಇದೆ, ಸೂಚನೆಯನ್ನ ಕೊಟ್ಟಿದೆ, ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಅಷ್ಟಿದ್ರೂ ಕೂಡ ಈ ಎಲ್ಲ ನಿಯಮಗಳಿಗೆ ನಿಬಂಧನೆಗಳಿಗೆ ಕ್ಯಾರೆ ಅನ್ನದ ವಾಹನಗಳನ್ನ ಈಗ ಮತ್ತೆ ಪೊಲೀಸರು ವಶಪಡಿಸಿಕೊಳ್ತಾ ಇದ್ದಾರೆ. ವಾಹನಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಪ್ರಕ್ರಿಯೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡಬಹುದು. ಇವತ್ತು ಕೂಡ ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರು ವಾಹನಗಳ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ನಗರವನ್ನ ಪ್ರವೇಶ ಮಾಡುವಂತಹ ವಾಹನಗಳು ಪೊಲೀಸರ ವಶವಾಗ್ತಾ ಇದೆ.
ಮುಖ್ಯವಾಗಿ ನಗರದ ಅನೇಕ ಕಡೆಗಳಲ್ಲಿ ಅಂದ್ರೆ ಮಂಗಳೂರಿನ ಪಂಪ್ವೆಲ್ ಇರ್ಬೋದು, ಆ ಕಡೆ ಜಪ್ಪಿನಮೊಗ್ಗರು ಇರ್ಬೋದು, ಅದರ ಜೊತೆಗೆ ಈ ಕಡೆ ಸುರತ್ಕಲ್ ಇರ್ಬೋದು, ಅನೇಕ KPT ಇರ್ಬೋದು, ಈ ರೀತಿ ಪ್ರಮುಖ ವೃತ್ತಗಳಲ್ಲಿ ಅಂದ್ರೆ ಮಂಗಳೂರು ನಗರವನ್ನ ಪ್ರವೇಶ ಮಾಡುವಂತಹ ಪ್ರದೇಶಗಳಲ್ಲಿ ಈಗ ಪೊಲೀಸರ ತಪಾಸಣೆ ಬಿಗಿಯಾಗಿದೆ. ಪ್ರತಿಯೊಂದು ವಾಹನಗಳು ಕೂಡ ತಪಾಸಣೆಗೆ ಒಳಪಡ್ತಾ ಇದೆ. ನಿರಂತರವಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ರು, ಬ್ರೇಕ್ ಬಿದ್ದಿಲ್ಲ, ಸುಳ್ಳು ನೆಪಗಳನ್ನ ಹೇಳಿಕೊಂಡು ಅಥವಾ ಯಾವುದೋ ಎಷ್ಟೋ ಸಮಯದ ಹಿಂದಿನ ಔಷಧಿಯ ಚೀಟಿಯನ್ನು ಹಿಡಿದುಕೊಂಡು ನಮಗೆ ಮೆಡಿಕಲ್ಗೆ ಹೋಗಬೇಕು, ಅಗತ್ಯ ಇದೆ ಇತ್ಯಾದಿ ವಿಚಾರಗಳನ್ನ ಹೇಳಿಕೊಂಡು ಸಂಚಾರ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕಡಿವಾಣ ಹಾಕಬೇಕು, ಇಲ್ಲದಿದ್ದರೆ ಈ ಒಂದು ಲಾಕ್ಡೌನ್ ಆಶಯ ಏನಿದೆ ಅದು ಖಂಡಿತವಾಗ್ಲೂ ಈಡೇರೋದಿಲ್ಲ ಅನ್ನುವಂಥದ್ದನ್ನ ಮನಗಂಡಿರುವಂತಹ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ. ಹೀಗಾಗಿ ಪೊಲೀಸರ ಬಿಗಿ ತಪಾಸಣೆಯನ್ನ ನಾವು ಎಲ್ಲೆಂದರಲ್ಲಿ ನೋಡಬಹುದು. ಮುಖ್ಯವಾಗಿ ಮಾರುಕಟ್ಟೆಗಳಿಗೆ ಬರುವಂತ ಸಂದರ್ಭದಲ್ಲೂ ಕೂಡ ಏನು ಸ್ಥಳೀಯ ಮಾರುಕಟ್ಟೆಗಳು ಅಥವಾ ಸ್ಥಳೀಯ ದಿನಸಿ ಅಂಗಡಿಗಳಿಂದ ಮಾತ್ರ ಖರೀದಿಗೆ ಅವಕಾಶವನ್ನ ಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ತಮ್ಮ ಮನೆಯ ಪಕ್ಕದಲ್ಲೇ ದಿನಸಿ ಅಂಗಡಿಗಳಿದ್ರು ಅಲ್ಲಿಗೆ ಹೋಗದೆ ಇನ್ನು ಯಾವುದೋ ಬೇರೆ ಪ್ರದೇಶಕ್ಕೆ ಹೋಗಬೇಕು ಇತ್ಯಾದಿ ಮಾಹಿತಿಯನ್ನ ಕೊಟ್ಟು ಸಂಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ವಾಹನಗಳನ್ನ ಪೊಲೀಸರು ವಶಪಡಿಸಿಕೊಳ್ತಾ ಇದ್ದಾರೆ. ಅದನ್ನೇ ಹೇಳುದು, ನಾನು ಅದನ್ನೇ ಹೇಳುದು, ಮಕ್ಕಳನ್ನು ಆಸ್ಪತ್ರೆಗೆ ಜಾಸ್ತಿ ಕರ್ಕೊಂಡೋಗ್ಬೇಡಿ, ಅವಾಯ್ಡ್ ಮಾಡಿ. ಒಳ್ಳೇದಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಮಗನ ಒಂದು ಮಗನ ಬಿಟ್ಟು ಮತ್ತೆ ಒಂದು ಮಗ ಮಾತಾಡ್ತಾರೆ. ಎಲ್ಲ ದ್ವಿಚಕ್ರ ವಾಹನಗಳು, ಖಾಸಗಿ ದ್ವಿಚಕ್ರ ವಾಹನ ತೆಗೀರಿ, ಅದು ಇಲ್ಲಿದ್ರೆ ಅದನ್ನ ಈಗ ಎಲ್ಲ ಸೀಸ್ ಮಾಡಿಕೊಂಡು ಹೋಗಲಾಗ್ತದೆ. ಆಗಡೆ ನಿಲ್ಲಿಸಿದ ಎಲ್ಲ ಗಾಡಿಗಳನ್ನು ದೂಡ್ಕೊಂಡು ಬನ್ನಿ ಇಲ್ಲಿ ಒಳಗಡೆ. ಕರ್ಕೊಂಡು
ಎಸ್, ಈ ಒಂದು ಕಿಲ್ಲರ್ ಕೊರೋನಾ ವೈರಸ್ನ ಬಗ್ಗೆ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ, ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ. ಮುಖ್ಯವಾಗಿ ವೈದ್ಯಕೀಯ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಅನೇಕ ಕಡೆಗಳಲ್ಲಿ ಸೋಂಕು ತಗುಲಿರುವಂತಹ ವಿಚಾರವನ್ನ ನಾವು ನೋಡಿದ್ದೇವೆ. ವೈದ್ಯರು ಕೂಡ ಈಗ ಐಸೋಲೇಷನ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ನಡುವೆ ನಾವು ಗಮನಿಸಿದ್ರೆ ನಿರಂತರವಾಗಿ ಏನೋ ವೈದ್ಯರು ಪೊಲೀಸರು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಪೌರ ಕಾರ್ಮಿಕರು ಕೂಡ ನಿರಂತರವಾಗಿ ಸೇವೆಯಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ರಜವನ್ನ ಪಡೆದುಕೊಂಡಿಲ್ಲ. ಅಂದ್ರೆ ಅವರು ಅಪಾಯಕ್ಕೆ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಾಗಿದ್ರು ಅವರು ಧೈರ್ಯವನ್ನ ಕಳೆದುಕೊಳ್ಳದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅಂತಹವರಿಗೆ ಒಂದು ಮಾತನ್ನ ಹೇಳಿದ್ದಾರೆ ಮಾಜಿ ಸಚಿವ ಯುಟಿ ಖಾದರ್ ಅವರು. ನಿಮ್ಮಂತ ಕಷ್ಟಪಟ್ಟು ದುಡಿಯುವಂತವರಿಗೆ, ಬಡವರಿಗೆ ಕೊರೋನಾ ಬರೋದಿಲ್ಲ, ಅದು ಬರುವಂತದ್ದೇನಿದ್ರು ಆ ಶ್ರೀಮಂತರಿಗೆ ಮಾತ್ರ ಎನ್ನುವಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ಅಂತರಿಗೆ ಇವರಿಗೆ ಕೊರೋನಾ ಬಂದಿರುವಂತದ್ದು. ವಿಮಾನದಲ್ಲಿ ಪ್ರಯಾಣ ಮಾಡುವಂತವರು, ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಕೊರೋನಾ ಸೋಂಕು ಬಂದಿದೆ. ಹೀಗಾಗಿ ನೀವು ಹೆದರದಿರಿ, ಧೈರ್ಯದಿಂದ ಶುಚಿತ್ವ ಕೆಲಸದಲ್ಲಿ ಪಾಲ್ಗೊಳ್ಳಿ, ಜಾಗೃತಿ ವಹಿಸಿಕೊಂಡು ಮಾಸ್ಕ್ ಧರಿಸಿ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಅನ್ನುವಂತಹ ಒಂದು ಮಾತುಗಳನ್ನ ಉಳ್ಳಾಲ ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಹೇಳಿದ್ದಾರೆ ಮಾಜಿ ಸಚಿವ ಯುಟಿ ಖಾದರ್ ಅವರು. ಅಂದ್ರೆ ಧೈರ್ಯ ತುಂಬುವಂತ ನಿಟ್ಟಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಈ ಒಂದು ಹೇಳಿಕೆ ನಾನಾ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ, ನಾವು ಗಮನಿಸಬಹುದು. ಈ ರೋಗ ಇಡೀ ದೇಶದಲ್ಲಿ ನೋಡುವಾಗ ನಿಮ್ಮಂತ ಬಡವರಿಗೆ, ಪೌರ ಕಾರ್ಮಿಕರಿಗೆ ಯಾರಿಗೂ ಕೂಡ ಬರಲಿಲ್ಲ. ಬಂದಿದ್ರೆ ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಹೋಗುವವರಿಗೆ ಮತ್ತು ನಮಗೆ ಗ್ರಾಚಾರಗಳು ಇಲ್ಲದ್ರು. ಬಡವರಿಗೆ ಎಲ್ಲಿ ಕೂಡ ಈ ರೋಗ ಯಾರಿಗೂ ಕೂಡ ಬರಲಿಲ್ಲ. ಬರೋದು ಬೇಡ, ಬರೋದು ಕೂಡ ಬೇಡ, ಬರೋದು ಕೂಡ ಬೇಡ. ಅದೇ ನಾನು ಹೇಳಿದ್ದು, ಒಂದು ನಿಮಗೆ ಹೆದರಿಕೆ ಬೇಡ, ನಿಮಗೆ ಬರೋದಿಲ್ಲ ಅಂತ ಹೇಳಿ ನಿಮಗೆ ಮಾಸ್ಕ್ ಕೊಟ್ಟಿದ್ದಾರೆ. ಎಷ್ಟು ಮಾಸ್ಕ್? 4 ಗಂಟೆಗೆ 3 ತಗೊಳ್ಳಿ, ಗೊತ್ತಾಯ್ತಾ? 6 ಗಂಟೆಗೆ ಒಂದು ಚೇಂಜ್ ಮಾಡಬೇಕು. ಇದರ ವ್ಯಾಲ್ಯೂ ಇದೆ ಅಷ್ಟು. ಚೆನ್ನಾಗಿರೋ ಮಾಸ್ಕ್ ನಿಮಗೆ ಕೊಡುವ. ಒಂದು ವೈರಸ್ ಇದ್ರೆ ಬರೀ 4 ಗಂಟೆ ಮಾತ್ರ. 4 ಗಂಟೆ ನಂತರ ಅದು ಕೆಳಗೆ ಬಿದ್ದು ಮತ್ತೆ ಕ್ಲೀನ್ ಮಾಡು. ಅಷ್ಟೇ ಅಲ್ಲ, ಸೊ ನೀವು ಇದಕ್ಕೆ ಏನು ಗಾಬರಿ ಮಾಡಬೇಡಿ. ನಿಮಗೆ ಯಾವ ಹೇಳಿಕೆ ಹೇಳಿ. ಈಗ ನಾನು ನಿಮ್ಗೆ ಒಂದು ಹೇಳಿ ನೋಡ್ತೇನೆ, ನೀವು ಯಾರಿಗೂ ಕೂಡ ಹೆದರಿಕೆ ಬೇಡ. ಈ ರೋಗ ಇಡೀ ದೇಶದಲ್ಲಿ ನೋಡುವಾಗ ನಿಮ್ಮ
ನಿಮ್ಮಂತ ಬಡವರಿಗೆ ಪೌರ ಕಾರ್ಮಿಕರಿಗೆ ಯಾರಿಗೂ ಕೂಡ ಬರಲಿಲ್ಲ. ಬಂದಿದ್ರೆ ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಹೋಗುವವರಿಗೆ ಮತ್ತು ನಮಗೆ ಗ್ರಾಚಾರ ಇಲ್ಲದ್ದು. ಬಡವರಿಗೆ ಎಲ್ಲಿ ಕೂಡ ಇರುವಾಗ ಯಾರಿಗೂ ಕೂಡ ಬರಲಿಲ್ಲ. ಬರೋದು ಬೇಡ, ಬರೋದು ಕೂಡ ಬೇಡ, ಬರೋದು ಕೂಡ ಬೇಡ. ಅದನ್ನು ಹೇಳಿದ್ದು ಒಂದು, ನಿಮಗೆ ಹೆದರಿಕೆ ಬೇಡ, ಎಲ್ಲ ಬರೋದಿಲ್ಲ ಅಂತ ಹೇಳಿ ನಿಮಗೆ ಮಾಸ್ಕ್ ಕೊಟ್ಟಿದ್ದಾರೆ. ಎಷ್ಟು ಮಾಸ್ಕ್? 4 ಗಂಟೆಗೆ 3 ತಗೊಳ್ಳಿ, ಗೊತ್ತಾಯ್ತಾ? 6 ಗಂಟೆಗೆ ಒಂದು ಚೇಂಜ್ ಮಾಡಬೇಕು. ಅಂದರೆ ಇದರ ವ್ಯಾಲ್ಯೂ ಇದೆ ಅಷ್ಟು. ಚೆನ್ನಾಗಿರೋ ಮಾಸ್ಕ್ ನಿಮಗೆ ಕೊಡುವ. ಒಂದು ವೈರಸ್ ಇದ್ದರೆ ಬರೀ 4 ಗಂಟೆ ಮಾತ್ರ. 4 ಗಂಟೆ ನಂತರ ಅದು ಕೆಳಗೆ ಬಿದ್ದು ಮತ್ತೆ ಕ್ಲೀನ್ ಮಾಡು ಅಷ್ಟೇ ಅಲ್ಲ. ಸೊ ನೀವು ಎಸ್, ಇನ್ನು ಮುಂದಿನ ಒಂದು ವಿಚಾರ, ಇವತ್ತು ಇಡೀ ದೇಶದ ಜನತೆ ಕಾಯ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು ಕರೆ. ಇವತ್ತು ರಾತ್ರಿ 9 ಗಂಟೆಗೆ ಸರಿಯಾಗಿ 9 ನಿಮಿಷಗಳ ಕಾಲ ದೀಪ ಹಣತೆಗಳನ್ನ ಹಚ್ಚಿ ಆ ಮೂಲಕ ಕೊರೋನಾ ಎನ್ನುವಂತಹ ಅಂಧಕಾರದ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೇವೆ ಎನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ವಿದ್ಯುತ್ ದೀಪಗಳನ್ನ ಸುಮಾರು 9 ನಿಮಿಷಗಳ ಕಾಲ ಆರಿಸಿ ಆ ಮೂಲಕ ದೀಪ ಹಣತೆ ಅಥವಾ ಕ್ಯಾಂಡಲ್ ಇರ್ಬೋದು ಅಥವಾ ಟಾರ್ಚ್ ಲೈಟ್ ಅಥವಾ ಮೊಬೈಲ್ ಫ್ಲಾಶ್ ಇತ್ಯಾದಿಗಳನ್ನ ಹಾಯಿಸಿ ಆ ಮೂಲಕ ಒಂದು ಒಗ್ಗಟ್ಟಿನ ಸಂದೇಶವನ್ನ ಸಾರಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಬಹುಶಃ ಅನೇಕ ಪರ ವಿರೋಧ ಚರ್ಚೆಗಳ ಮಧ್ಯೆ ಕೂಡ ವ್ಯಾಪಕವಾಗಿ ಬೆಂಬಲ ಸಿಗ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಗಣ್ಯರು ಅಂದರೆ ವಿವಿಧ ಧಾರ್ಮಿಕ ಪ್ರಮುಖರು ಇರ್ಬೋದು, ಜೊತೆಗೆ ಚಲನಚಿತ್ರರಂಗದ ಪ್ರಮುಖರು, ಹೀಗೆ ಅನೇಕರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ಈಗ ಸಾಲಾಗಿ ನೋಡ್ಕೊಂಡು ಬರೋಣ. ನಮ್ಮ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ ಮತ್ತು ವಿಶ್ವದ ಜೊತೆಗೆ ನಾವು ಕೈ ಜೋಡಿಸಿದ್ದೇವೆ. ಈ ಕೈ ಜೋಡಿಸುವಿಕೆ 2 ರೀತಿಯಲ್ಲಿದೆ. ಒಂದು, ಕೊರೋನಾ ವ್ಯಾಧಿ ಇಡೀ ಎಲ್ಲ ವಿಶ್ವದ ಎಲ್ಲ ದೇಶಗಳಿಗೂ ಪಸರಿಸಿದೆ, ಹಾಗೂ ಒಂದಾಗಿದ್ದೇವೆ. ಅದರ ವಿರುದ್ಧ ಹೋರಾಟ ಮಾಡುವಲ್ಲಿ ಕೂಡ ನಾವು ವಿಶೇಷವಾದಂಥ ಪ್ರಜ್ಞೆಯನ್ನು, ಏಕತೆಯನ್ನು, ಸಂಘಟನೆಯನ್ನು ನಾವು ತೋರಿಸಿದ್ದೇವೆ. ಈಗ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಹೊಸ ಕರೆಯನ್ನು ಕೊಟ್ಟಿದ್ದಾರೆ. ಒಂದು, ಯಾರ್ಯಾರು ಈ ಕೊರೋನಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ವೈದ್ಯರು, ದಾದಿಯರು ಮತ್ತು ಕಾರ್ಯಕರ್ತರು, ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನಾವು ಮನೆಯಲ್ಲಿ ಕುಳಿತಾಗ ಇತರರ ಬಗ್ಗೆ ಕೂಡ ಚಿಂತನೆ ಮಾಡಬೇಕು. ವಿ ವಾಂಟ್ ಟು ಲಿವ್ ವಿತ್ ದಿ ಹ್ಯಾಪಿನೆಸ್ ಆಫ್ ಅದರ್ಸ್ ಬಟ್ ವಿ ಡೋ ನಾಟ್ ವಾಂಟ್ ಟು ಲಿವ್ ವಿತ್ ದಿ ಮಿಸರಿ ಆಫ್ ಅದರ್ಸ್ ಅನ್ನುವ ಒಂದು ಮಾತಿದೆ. ಹಾಗಾಗಿ ನಾವೆಲ್ಲರೂ ಇತರ ಸಂತೋಷವನ್ನು ಹಂಚಿಕೊಂಡು ತಿನ್ನಬೇಕು, ದುಃಖವನ್ನು ಹಂಚಿಕೊಂಡಲ್ಲ. ಹಾಗೆ ಈ ಕಾಯಿಲೆಯನ್ನು ನಾವೆಲ್ಲರೂ ವಿ ವಾಂಟ್ ಟು ಲಿವ್ ಶೇರಿಂಗ್ ದಿ ಹ್ಯಾಪಿನೆಸ್ ಆಫ್ ಆಲ್, ಎಲ್ಲರ ಭವಿಷ್ಯವನ್ನು, ನೆಮ್ಮದಿಯನ್ನು ನೋಡಿಕೊಂಡು ನಾವು ಸಂಘಟಿತರಾಗಬೇಕಲ್ಲದೆ ಇನ್ನೊಬ್ಬರ ದುಃಖಕ್ಕೆ ಕಾರಣ ಆಗಬಾರ್ದು. ಇದಕ್ಕಾಗಿ ನಾವು ಮತ್ತೊಮ್ಮೆ ಸಂಘಟಿತರಾಗಬೇಕಾಗಿದೆ. ಈಗ ಭಾನುವಾರ ರಾತ್ರಿ 9 ಗಂಟೆಗೆ ಇಡೀ ದೇಶದ ಪ್ರಜೆಗಳು ದೀಪವನ್ನು ಆರಿಸಿ ಮನೆಯಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸಿ ತಾವು ಕೂಡ ಜ್ಯೋತಿ ಜೊತೆ ಐಕ್ಯ ಆಗಬೇಕು, ಸಮಾಜದ ಎಲ್ಲ ಸುಖ ದುಃಖಗಳೊಂದಿಗೆ ಬೆರೀಬೇಕು ಅಂತ ಹೇಳಿದ್ದಾರೆ. ಶುಭವನ್ನು ಹಾರೈಸಬೇಕು ಅಂತ ಹೇಳಿದ್ದಾರೆ. ನಾವು ಹೇಳ್ತೇವೆ, ಜಾತಿಹೀನನ ಮನೆ ಜ್ಯೋತಿತಾಹೀನವೇ ಅಂತ ಒಂದು ಮಾತಿದೆ. ಅಂದರೆ ಯಾವ ಜಾತಿ ಮತ ಸಂಪ್ರದಾಯನ ಇರಲಿ, ಅವನು ಚಕ್ರವರ್ತಿ ಇರಲಿ, ಒಬ್ಬ ಶ್ರೀಸಾಮಾನ್ಯನೇ ಇರಲಿ, ಅವನ ಮನೆಯಲ್ಲಿರುವಂಥ ಜ್ಯೋತಿ ಒಂದೇ ಬೆಲೆಯದ್ದಾಗಿರುತ್ತೆ, ಒಂದೇ ರೀತಿಯ ಪ್ರಕಾಶವನ್ನು ಕೊಡ್ತದೆ. ಹಾಗಾಗಿ ನಾವು ನಮ್ಮ ಅಂತಸ್ತು ಮತ್ತು ಇತರ ಎಲ್ಲ ಪ್ರಾದೇಶಿಕ ವಿಚಾರಗಳು, ಭಾಷೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಮರೆತು ನಮ್ಮ ಮನೆಯಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿ
ಹೇಗೆ ಸೂರ್ಯನ ಬೆಳಕಿದ್ದಾಗ ಆ ಜ್ಯೋತಿಗೆ ಬೆಲೆ ಇರೋದಿಲ್ಲ, ಆದರೆ ರಾತ್ರಿ ಹೊತ್ತಾದಾಗ ಆ ಸಣ್ಣ ಜ್ಯೋತಿ ಹೇಳ್ತದಂತೆ, ಸೂರ್ಯ ನೀನು ಇಲ್ಲದೆ ಇದ್ದಾಗ ನಾನು ಈ ಕೋಣೆಗೆ ಬೆಳಕನ್ನು ಕೊಡ್ತೇನೆ. ಹಾಗೆ ಪ್ರಪಂಚಕ್ಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಾನಿರುವಂಥ ಪ್ರದೇಶಕ್ಕೆ ನಾನು ಬೆಳಕನ್ನು ಕೊಡ್ತೇನೆ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಸಣ್ಣ ಸಣ್ಣ ಜ್ಯೋತಿಗಳು ರಾತ್ರಿ ಈ ಜ್ಯೋತಿಯನ್ನು ಹಚ್ಚಬೇಕು ಅಂತ ಮಾನ್ಯ ಪ್ರಧಾನಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ರಾತ್ರಿ ಒಂದು ಹೊತ್ತಿನಲ್ಲಿ ಸಣ್ಣ ಜ್ಯೋತಿಯನ್ನು ಹಚ್ಚಿ, ಈ ಸಣ್ಣ ಜ್ಯೋತಿ ಇದು ಕೇವಲ ನನ್ನ ಮನೆಯ ಒಂದು ಜ್ಯೋತಿ ಆದರೂ ಕೂಡ ನನ್ನ ಮನೆಯಲ್ಲಿರುವ ಎಲ್ಲ ಕುಟುಂಬದ ಸದಸ್ಯರ ಮನೆಗೆ ಬೆಳಕನ್ನು ಕೊಟ್ಟರೆ, ಮನಸ್ಸಿಗೆ ಬೆಳಕನ್ನು ಕೊಟ್ಟರೆ ಇಡೀ ನಮ್ಮ ದೇಶಕ್ಕೆ ಸುಭಿಕ್ಷೆ ಆಗುತ್ತೆ, ಆ ಮೂಲಕ ವಿಶ್ವಕ್ಕೆ ಸುಭಿಕ್ಷೆ ಆಗುತ್ತೆ ಅನ್ನೋ ಸಂದೇಶವನ್ನು ಕೊಡಬೇಕಾಗಿದೆ. ನೀವೆಲ್ಲರೂ ದಯವಿಟ್ಟು ಇದನ್ನು ಪ್ರೀತಿಯಿಂದ ಆಸ್ವಾದಿಸಿ, ಆನಂದಿಸಿ, ಸ್ವೀಕರಿಸಿ. ಭಾನುವಾರದ ದಿವಸ ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ಜ್ಯೋತಿ ಹಚ್ಚಿ ಶುಭವನ್ನು ಹಾರೈಸಿ ಮನಸ್ಸಿನ ಕತ್ತಲೆ. ಇಂದು ರಾತ್ರಿ 9 ಗಂಟೆಯ ಹೊತ್ತಿಗೆ 9 ನಿಮಿಷಗಳ ಕಾಲ ದೀಪವನ್ನು ಪ್ರಜ್ವಲಿಸಿ ಆ ಮೂಲಕ ಕೊರೋನಾ ವೈರಸ್ನ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳುವುದು ಪ್ರಧಾನಿಯವರ ಆಶಯ. ದೀಪ ಎಂಬುದು ರೋಗದ ಪರಿಹಾರಕವಾಗಿರತಕ್ಕಂಥ ಒಂದು ದಿವ್ಯವಾದ ವಸ್ತು. ಅಸತೋಮ ಸದ್ಗಮಯ ಅಂತ ಹೇಳಿ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಹೇಳುವಂಥ ಒಂದು ಮಾತು ಇದೆ. ವಸ್ತುತಃ ಕತ್ತಲು ಅಂತ ಹೇಳಿದರೆ ಈ ಪ್ರಪಂಚದ ದೊಡ್ಡ ಕಾಯಿಲೆಯೇ ಕತ್ತಲು. ಅದನ್ನು ಹೊಡೆದೋಡಿಸಿ ಬೆಳಕಿನ ಕಡೆ ಸಾಗಬೇಕು ಅಂತಾದರೆ ಇದೊಂದು ಸಾಂಕೇತಿಕವಾಗಿರತಕ್ಕಂಥ ಒಂದು ಆಚರಣೆ. ಭಾನುವಾರ ಇವತ್ತು ವಿಶೇಷವಾಗಿ ಸೂರ್ಯನ ತತ್ವ. ಜ್ಯೋತಿ ಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯ ಅಂತ ಒಂದು ಮಾತು ಇದೆ. ರೋಗ ಪರಿಹಾರಕವಾದ ಮತ್ತು ಆರೋಗ್ಯಕಾರಕವಾದ ಶಕ್ತಿ ಸೂರ್ಯದೇವರಾದರೆ, ಸೂರ್ಯದೇವರಿಂದ ಬೆಳಗುವ ಬೆಳಕು ಏನಿದೆ ಅದು ಮತ್ತು ಅಗ್ನಿಯಿಂದ ಬೆಳಗುವಂತಹ ಬೆಳಕು ಮತ್ತು ತೇಜಸ್ಸು ಇದು ದೇವತೆಗಳಿಗೆ ಅತ್ಯಂತ ಪ್ರಿಯ ಅಂತೆ. ಹಾಗಾಗಿ ರಾತ್ರಿಯ ಹೊತ್ತು ಇವತ್ತು ಅದನ್ನು ಬೆಳಗಿಸಬೇಕು. ಇವತ್ತು ನಮ್ಮ ದೇಶ ಇವತ್ತು ಬಹಳ ದೊಡ್ಡ ಸಂಕಟವನ್ನು ಎದುರಿಸ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕೋವಿಡ್-19 ಕೊರೋನಾ ವೈರಾಣು ಸೋಂಕು ಇವತ್ತು 2ನೇ ಹಂತ ತಲುಪಿದ್ದು 3ನೇ ಹಂತ ತಲುಪಬಾರದು ಅನ್ನುವ ನಿಟ್ಟಿನಿಂದ ಶತಾಯಗತಾಯ ಜಿಲ್ಲಾಡಳಿತ, ರಾಜ್ಯದ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು, ನಾವು ನೀವು ಎಲ್ಲರೂ ಕೂಡ ಅದಕ್ಕಾಗಿ ಪ್ರಾರ್ಥಿಸ್ತಿದ್ದೇವೆ. ವೈದ್ಯರ ತಂಡ, ಸರಕಾರ ಅದಕ್ಕಾಗಿ ಪರಿಶ್ರಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಮನೆಯಲ್ಲೇ ಉಳಿದುಕೊಂಡು ಈ ಸಾಂಕ್ರಾಮಿಕ ರೋಗ ಇನ್ನು ಯಾರಿಗೂ ಕೂಡ ಹರಡದಂತೆ ನಾವೆಲ್ಲರೂ ಕೂಡ ಜವಾಬ್ದಾರರಾಗಿದ್ದೇವೆ. ಸ್ವಂತ ನಮ್ಮ ಧರ್ಮ ಮಂದಿರಗಳಲ್ಲಿ, ಬಸದಿಗಳಲ್ಲಿ ಅಥವಾ ದೇವಾಲಯಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ನಮ್ಮ ಎಲ್ಲ ಅನುಯಾಯಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾದಂಥ ಸುಸಂದರ್ಭವಿದು. ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನಮ್ಮ ದೇಶದ ಏಕತೆಗಾಗಿ ಹಾಗೂ ಈ ಕೊರೋನಾ ಎಂಬ ಮಹಾಮಾರಿಯ ಅಂಧಕಾರದಿಂದ ಬೆಳಕಿನೆಡೆ ಸಾಗಲು ನಮ್ಮೆಲ್ಲರಿಗೂ ಬೇಕಾಗಿರುವ ಒಂದು ಆತ್ಮಸ್ಥೈರ್ಯ ಹಾಗೂ ಮನೋಬಲದ ವೃದ್ಧಿಗಾಗಿ ಏಪ್ರಿಲ್ 5ರಂದು ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲಾವಧಿ, ಅದು ನಮ್ಮ ಮನೆಯ ಬಾಲ್ಕನಿಗಳಲ್ಲಾಗ್ಬೋದು ಅಥವಾ ಕಂಪೌಂಡ್ ವಾಲ್ನ ಒಳಗಡೆ ನಮ್ಮ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಗುಂಪು ಸೇರದೆ ನಮ್ಮ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಆಗಿರ್ಬೋದು ಅಥವಾ ಟಾರ್ಚ್ ಲೈಟ್ ಅಥವಾ ದೀಪ ಅಥವಾ ಕ್ಯಾಂಡಲ್ ಇದನ್ನು ಹಚ್ಚಿ ದೇಶದ ಏಕಶಕ್ತಿಯ ಪ್ರದರ್ಶನಕ್ಕೆ ಕರೆ ನೀಡಿದ್ದಾರೆ. ಯಾಕಂದರೆ ಈ ಕೊರೋನಾವನ್ನು ಜಯಿಸಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಸೇರಬೇಕು. ನಾವು ಯಾರು ಇದರಲ್ಲಿ ಒಬ್ಬಂಟಿಗಳಲ್ಲ, ಎಲ್ಲರೂ ಸೇರಿ ನಾವು ಇದನ್ನು ಫೈಟ್ ಮಾಡಬೇಕಾಗತ್ತೆ. ಇವತ್ತು ಇಡೀ ದೇಶ, ಇಡೀ ವಿಶ್ವ ಕೊರೋನಾ ವೈರಸ್ನ ಸಾಂಕ್ರಾಮಿಕ ರೋಗದ ಸಂಕಷ್ಟದಿಂದ ಎಷ್ಟೋ ಜೀವಹಾನಿಗಳಾಗ್ತದೆ. ಇವತ್ತು ನಮ್ಮ ಭಾರತ ದೇಶ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಸರ್ಕಾರ ಎಲ್ಲ ಕಾರ್ಯಕ್ರಮವನ್ನು ಸ್ತಬ್ಧಗೊಳಿಸಿ ಎಲ್ಲರೂ ಮನೆಯಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೋಸ್ಕರ, ಈ ದೇಶದ ಭಾವಿ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರ ಈ ಭಾರತವಾಸಿಗಳೇ, ದೇಶಕ್ಕೀಗ ಯುದ್ಧ ಸಮಯ. ನಮ್ಮ ಮೇಲೆ ವೈರಸ್ ವಾರ್ ಸಾರಲಾಗಿದೆ. ವೈರಸ್ ಸಹಜವಾಗಿ ಹರಡುವುದನ್ನು ತಡೆಯಬಹುದು, ಆದರೆ ಮತಾಂಧ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ವೈರಸ್ಸನ್ನು ಹರಡ್ತಾ ಇರುವಂಥದ್ದು ದೊಡ್ಡ ಸವಾಲು. ಈ ಸಮಯದಲ್ಲಿ ನಾವು ಮೋದಿಯವರಿಗೆ ಬೆಂಬಲವಾಗಿ ನಿಲ್ಲಬೇಕು.
ರಾಷ್ಟ್ರ ರಕ್ಷೆಗಾಗಿ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ನಮ್ಮ ಬೆಂಬಲವನ್ನು ಅವರಿಗೆ ಸೂಚಿಸುವುದು ಹೀಗೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಏಕತೆಗಾಗಿ ಹಾಗೂ ಕೊರೋನಾ ಎಂಬ ಅಂಧಕಾರದಿಂದ ಹೊರಬರುವುದಕ್ಕಾಗಿ ಏಪ್ರಿಲ್ 5 ತಾರೀಕಿನಂದು ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ಎಲ್ಲ ನಾಗರಿಕರು ತಮ್ಮ ತಮ್ಮ ಮನೆಯ ತಾರಸಿನಲ್ಲಿ ಅಥವಾ ಹೊರಗಡೆ 9 ನಿಮಿಷಗಳ ಕಾಲ ದೀಪ, ಕ್ಯಾಂಡಲ್ ಉರಿಸಿ ಅಥವಾ ಮೊಬೈಲ್ನ ಫ್ಲಾಶ್ ಲೈಟ್ಸ್ಗಳನ್ನು ಹಚ್ಚಿ ದೇಶದ ಏಕಶಕ್ತಿಗೆ ಪ್ರದರ್ಶನಕ್ಕೆ ಕರೆ ನೀಡಿದ್ದಾರೆ. ಬನ್ನಿ ಎಲ್ಲರೂ ಒಟ್ಟಾಗಿ ದೀಪ ಹಚ್ಚೋಣ, ಕೊರೋನಾ ಮಹಾಮಾರಿಯನ್ನು ಓಡಿಸೋಣ, ಪ್ರಧಾನಮಂತ್ರಿಗಳ ಕೈಗಳನ್ನು ಬಲಪಡಿಸೋಣ. ಓಂ ್ರೌಂ ಧೂಂ ಸ್ವಾ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯು ಮೃಕ್ಷೀಯಮಾಮೃತಾತ್ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಸಂಭೃತೇಶಾಯ ಸರ್ವಾಯ ಮಾದೇವಯತೆ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಸನ್ಮಂತ್ರಯ ಮೃತಕಲಸ ಅಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಈಶ್ವರ ಕೃಷ್ಣಾಯ ನಮಃ. ನಮಸ್ಕಾರ ಮಾತೆರೆಗಳು. ಒಂದು ಎನ್ನ ಪೂರ್ವಿಕೇರಿ ಹಿರಿಯ ಕುಲುಮಂತೊಂದು ಇದನ್ನ ನಂಬಿಕೆದ ಪ್ರಾರ್ಥನೆ ಅಂಚ ಆಯಾಯ ಧರ್ಮಡು ಅಕಲ ಪೂರ್ವಿಕೇರು ಮಲ್ತಿನಂಚಿನ ನಂಬಿಕೆದ ಪ್ರಾರ್ಥನೆ ಮಸ್ತುಂಡು ಅವಕ್ಕಲೇ ಗೊತ್ತಿತ್ತಿನ ವಿಷಯ ಆಂಡ ಈಗ ನಂಬಿಕೆದ ವಿರುದ್ಧವಾದ ಒಂಜಿ ಕಣ್ಣುಗು ತೋಜಂದಿನ ವೈರಸ್ ಪ್ರಪಂಚದಾದ್ಯಂತ ಆವರಿಸಿದ್ದನು ಗೊತ್ತುಂಡೈತ ಅನಾಹುತ ಮತ್ತು ಎಂಚಿನ ತಂದು ಅವು ಪನಿಯರ ಸಾಧ್ಯಜ್ಜಂಚಿನ ಪರಿಸ್ಥಿತಿ ಬೈದನು ಅಂಚದು ಪುನಗ ನಮ್ಮ ಪ್ರಪಂಚನೇ ಈ ಜಗತ್ತೇ ನಂಬಿಕೆದ ಮುಖಾಂತರ ಹೊಂದುದು. ಆ ನಂಬಿಕೆ ಒರಿಯೋಡು ಅಂದಾಂಡ ಆ ಅಪನಂಬಿಕೆದ ವಿರುದ್ಧವಾದ ನಮ್ಮ ಹೋರಾಟ ಮಲ್ಪಡ ಈ ಹೋರಾಟವು ನಮ್ಮ ದೇಶದ ಪ್ರಧಾನಮಂತ್ರಿ ಅಂಚಿನ ನರೇಂದ್ರ ಮೋದಿಜಿ ನಂಗೆ ಕೊಂಚ ಮಾತ್ರೆಗಳ ಆದೇಶ ಕೊಡ್ತೀರಿ. ನಾವು ಮಾತೆಲ್ಲ ಇನ್ನು ರಾತ್ರಿ 9 ಗಂಟೆಗೆ ಮಾತೆಲ್ಲ ಲಕ್ಕ ಇಲ್ಲಡಿ ದೀಪ ಅತ್ತುಂಡ ಕ್ಯಾಂಡಲ್ ಇದನ್ನ ಟಾರ್ಚ್ ಇದನ್ನ ಮೊಬೈಲ್ನ ಫ್ಲಾಶ್ ಲೈಟ್ ಇಡಿ ಗೊತ್ತಾದು ಈ ನಮ್ಮ ದೇಶಕ್ಕೆ ಬೈದಿನ ಕೊರೋನಾ ಪಂಚಿನ ಈ ಮಹಾಮಾರಿನ ಗಿಡಪನ ತೊಟ್ಟಿಗೆ ಇನ್ನು ನಂಗೆ ಬೋಡದು ನಮ್ಮ ದೇಶಕ್ಕೆ ಬೋಡಾದು ನಾವು ಮಾತೆಲ್ಲ ಒಟ್ಟಿಗೆ ಅದು ಈ ಕೊರೋನಾ ಪಂಚಿನ ವೈರಸ್ಸಿನ ಗಿಡಪುಗ ಎಸ್, ಏನು ಮೋದಿ ಅವರು ಕರೆಯನ್ನ ಕೊಟ್ಟಿದ್ದಾರೆ ದೀಪಗಳನ್ನು ಬೆಳಗಿ ಅನ್ನುವಂಥದ್ದು. ಅಂದರೆ ಮನೆಯ ವಿದ್ಯುತ್ ದೀಪಗಳನ್ನು ಆರಿಸಿ ಆ ಮೂಲಕ ಮೊಂಬತ್ತಿ, ಕ್ಯಾಂಡಲ್ ಅಥವಾ ಇನ್ನಿತರ ವಸ್ತುಗಳನ್ನು ಬೆಳಗಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಜನರು ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾವುದೇ ಕಾರಣಕ್ಕೂ ತಮ್ಮ ಮನೆಯ ಮೇನ್ ಸ್ವಿಚ್ಗಳನ್ನು ಆಫ್ ಮಾಡುವಂಥದ್ದಾಗಲಿ ಅಥವಾ ಇದರ ವಿದ್ಯುತ್ ಉಪಕರಣಗಳ ಸ್ವಿಚ್ಚನ್ನು ಆಫ್ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇದರಿಂದ ಏನು ಪವರ್ ಗ್ರಿಡ್ ಏನು ಕನೆಕ್ಟ್ ಆಗಿರುತ್ತೆ ಇದರಿಂದ ಅದಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ದಯವಿಟ್ಟು ಮನೆಯ ದೀಪಗಳನ್ನು ಅಂದರೆ ಬೆಳಕಿನ ಮೂಲಗಳು ಅಂದರೆ ಬಲ್ಬ್ ಇರ್ಬೋದು, ಟ್ಯೂಬ್ಲೈಟ್ಗಳಿರ್ಬೋದು ಅಥವಾ ಇನ್ನಿತರ ಅಲಂಕಾರಿಕ ದೀಪಗಳಿರ್ಬೋದು ಅದನ್ನಷ್ಟೇ ಆರಿಸಿ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಗಳ ಸ್ವಿಚ್ಚನ್ನು ಆರಿಸೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಎಲ್ಲರೂ ಮಾಡ್ಕೊಳ್ತಾ ಇರುವಂಥ ಮನವಿ. ಅದರ ಜೊತೆಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಿ ಇನ್ನು ಕ್ಯಾಂಡಲ್ಗಳನ್ನು ಹಿಡಿದುಕೊಂಡು ಅಥವಾ ದೀಪಗಳನ್ನು ಹಿಡಿದುಕೊಂಡು ಸಾಲು ಸಾಲಾಗಿ ಹೋಗುವಂಥದ್ದು, ಜನರು ಗುಂಪುಗೂಡುವಂಥದ್ದು ಮಾಡಬೇಡಿ ಇತ್ಯಾದಿ ಮನವಿಗಳು ಕೂಡ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಈ ಒಂದು ಆಶಯ ಏನಿದೆ ಅದು ಈಡೇರಲಿ, ಆ ಮೂಲಕ ಇಡೀ ಕೊರೋನಾ ಅಂಧಕಾರ ದೇಶದಿಂದ ತೊಲಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.